ದೇಶದ ಯಶಸ್ವಿನ ಹರಿಕಾರ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಹಾಗೆ ಈ ಒಂದು ಕ್ಷೇತ್ರದ ಯಶಸ್ಸಿನ ಹರಿಕಾರರಾದಂಥ ಸೋಮಣ್ಣವರ ನೇತೃತ್ವದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮ ನಾಮಿನೇಷನ್ ಇವತ್ತು ಫೈಲ್ ಮಾಡ್ತಾ ಇದ್ದಾರೆ ತೀತ ಉಮೇಶ್ ಶೆಟ್ಟಿ ಅವರು. ತಮಗೆ ಗೊತ್ತಿದೆ, ಉಮೇಶ್ ಶೆಟ್ಟಿ ಅವರು ರಾಜಕೀಯಕ್ಕೆ ಕಾಲಿಟ್ಟ ದಿವಸದಿಂದ ಅವರು ಕಾಲಿಟ್ಟ ಪ್ರತಿ ಒಂದು ಕ್ಷೇತ್ರದ ಅಭಿವೃದ್ಧಿ ಯಶಸ್ಸನ್ನು ಕಂಡವರು. ಅದೇ ರೀತಿಯಲ್ಲಿ ಜನಾನುರಾಗಿಯಾಗಿದ್ದವರು. ಈ ದಿನ ತಾವಿಲ್ಲಿ ನೋಡ್ತಾ ಇರ್ಬೋದು, ಅವರ ಹುಟ್ಟು ಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರ ನಾಮಿನೇಷನ್ ದಿವಸ ಇಷ್ಟೊಂದು ಜನ ಹರಿದು ಬಂದಿದ್ದು ಅವರ ಒಂದು ಯಶಸ್ಸಿನ ಹಾಗೆ ಅವರ ಜನರ ಪ್ರೀತಿಯ ಅವರೇನು ಗಳಿಸಿದ್ದಾರೆ ಜನರ ಪ್ರೀತಿಯನ್ನು ಅದು ಇವತ್ತು ಕಾಣ್ತಾ ಇದೆ. ಇದೇ ರೀತಿಯ ಬೆಂಬಲ ಅವರಿಗೆ ಈ ದಿನದಿಂದ ಸಿಕ್ಕಿ ಈ 25 ದಿವಸ ನಾವೆಲ್ಲರೂ ಅವ್ರ ಜೊತೆಗಿದ್ದು ಈ ಕ್ಷೇತ್ರದ ಮುಂದಿನ ಶಾಸಕರನ್ನಾಗಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ.